ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಹದ ತೂಕವನ್ನು ಹೆಚ್ಚು ಮಾಡಿಕೊಳ್ಬೇಕು, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಹೇಳಿದರೆ ಅನೇಕರು ಹೋಗುವಂಥದ್ದು ಜಿಮ್ನತ್ತ. ಆದರೆ ದೇಹವನ್ನು ದಂಡಿಸೋದ್ರ ಜೊತೆಗೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂತ ಹೇಳಿದರೆ ಒಂದಿಷ್ಟು ಪ್ರೋಟೀನ್ಗಳು ಬೇಕು, ಆರೋಗ್ಯಕರವಾಗಿರುವಂಥ ಆಹಾರಗಳನ್ನು ಕೂಡ ಸೇವಿಸಬೇಕಾಗುತ್ತೆ. ಜಿಮ್ಗೆ ಹೋಗುವಂತಹ ಅನೇಕ ಮಂದಿಗೆ ಪ್ರೋಟೀನ್ ಪೌಡರ್ಗಳು ಬೇಕು ಅಂತ ಹೇಳಿದರೆ ಎಲ್ಲಿ ಸಿಗುತ್ತೆ ನಮ್ಮ ಪುತ್ತೂರಿನಲ್ಲಿ ಅಂತ ಯೋಚನೆ ಮಾಡಿದರೆ ಇದೀಗ ನಿಮಗಾಗಿ ಪ್ರಥಮ ಬಾರಿಗೆ ನಮ್ಮ ಪುತ್ತೂರಿನಲ್ಲಿ ಪ್ರೋ ಇನ್ ಜಿಮ್ ಸಪ್ಲಿಮೆಂಟ್ ಶಾಪ್ ಓಪನ್ ಆಗಿರುವಂಥದ್ದು. ಹಾಗಾದರೆ ಬನ್ನಿ, ಯಾವೆಲ್ಲ ಪ್ರೋಟೀನ್ ಪೌಡರ್ಗಳು ಇಲ್ಲಿ ಸಿಗುತ್ತೆ, ಇದರ ಪ್ರಯೋಜನ ಏನು, ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಕೇಳ್ಕೊಂಡು ಬರೋಣ. ಪ್ರೋ ಇನ್ ಶಾಪ್ನ ಮಾಲಕರಾಗಿರುವಂತಹ ರೋಹನ್ ಶೆಟ್ಟಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್. ಓಕೆ ಸರ್, ಇಲ್ಲಿ ಎಷ್ಟು ವೆರೈಟಿ ಆಗಿರುವಂತಹ ಪ್ರೋಟೀನ್ ಪೌಡರ್ ಸಿಗುತ್ತೆ ಅಂತ? ನಮ್ಮಲ್ಲಿ ಈಗ ಕರೆಂಟಾಗಿ ಅವೈಲೇಬಲ್ 6 to 7 ಟೈಪ್ ಉಂಟು. ಮತ್ತು ಕ್ರಿಯೇಟಿನಲ್ಲಿ 2-3 ಟೈಪ್ಸ್ ಉಂಟು. ಮತ್ತು ಪೀಸ್ ಎಲ್ಲ ಟೈಪ್ ಸಪ್ಲಿಮೆಂಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ, ಒಂದೆರಡು ಹೆಸರನ್ನು ಹೇಳೋದಾದರೆ? ಆನ್ ಉಂಟು, ಆನಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್, ಸಿಂತಾ, ಐಸೋಪ್ಯೂರ್, GNC. ಮತ್ತು ಕ್ರಿಯೇಟಿನಲ್ಲಿ ಬಂದು ವೆಲ್ಕೋರ್ ಡಿಸ್ಟ್ರಿಬ್ಯೂಷನ್ ನಮ್ಮ ಹತ್ರನೇ ಉಂಟು. ಓಕೆ, ಈ ಫೀಲ್ಡ್ಗೆ ಎಂಟ್ರಿ ಆಗಬೇಕು ಅನ್ನುವಂಥ ಇಂಟ್ರೆಸ್ಟ್ ಯಾಕೆ ಅಂತ? ಹೇಗೆ ಇಂಟ್ರೆಸ್ಟ್ ಅಂದರೆ, ನಾನು ರೀಸೆಂಟಾಗಿ ಜಿಮ್ ಜಾಯ್ನ್ ಆಗುವಾಗ ಆನ್ಲೈನಲ್ಲಿ ಆರ್ಡರ್ ಮಾಡುವಾಗ ತುಂಬ ಫೇಕ್ ಬರ್ತದೆ. ಫೇಕ್ ಆರ್ಡರ್ ನಮಗೆ ಈಗ ಒಂದು 2 kg ಬಾಕ್ಸ್ ಆದರೆ ಅದರಲ್ಲಿ ಮೈದಾ ಅದೆಲ್ಲ ಹಾಕಿ ಕೊಡ್ತಾರೆ. ಇಲ್ಲಿ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಅವರಿಗೆ ಬಂದು ಇಲ್ಲಿ ಅವರ ಮುಂದೆ ಓಪನ್ ಮಾಡಿ ತೋರಿಸಿ ತಗೊಂಡು ಹೋಗ್ಬೋದು, ಜೆನ್ಯೂನ್ ಆಗಿತ್ತು. ಮತ್ತು ಆನ್ಲೈನ್ ಪ್ರೈಸಿಂದ ನಾವು ಡೈರೆಕ್ಟ್ ಕಂಪನಿ ಡೀಲ್ ಮಾಡೋದ್ರಿಂದ ಆನ್ಲೈನ್ ಪ್ರೈಸಿಂದ ಕಮ್ಮಿ ರೇಟಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ, ನಿಮಗೆ ಎಲ್ಲಿಂದ ಬರೋದು ಅಂತ? ನಮಗೆ ಡೈರೆಕ್ಟ್ ಕಂಪನಿ ವೆಲ್ಕೋರ್ ಡಿಸ್ಟ್ರಿಬ್ಯೂಷನ್ ಹರಿಯಾಣದಿಂದ ಬರೋದು ಅವರ ಕಂಪನಿಯಿಂದ. ಮತ್ತು ಬೇರೆ ಪ್ರೋಟೀನ್ ಸೂರತ್, ಡೆಲ್ಲಿ ಅಲ್ಲೆಲ್ಲ ಬರ್ತದೆ. ಓಕೆ, ಇವಾಗ ನಮ್ಮ ಪುತ್ತೂರಿಗೆ ಪ್ರಪ್ರಥಮ ಅನ್ನುವಂಥದ್ದು, ಹಾಗಾಗಿ ಜನ ರೆಸ್ಪಾನ್ಸ್ ಹೇಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ರೆಸ್ಪಾನ್ಸ್ ಪುತ್ತೂರಲ್ಲಿ ಒಂದು 10 ಜಿಮ್ಸ್ ಉಂಟು. ಕಂಬೈನ್ ಮಾಡಿ ಒಂದು 500-600 ಸ್ಟೂಡೆಂಟ್ಸ್ ಇರ್ತಾರೆ. ರೆಸ್ಪಾನ್ಸ್ ಒಳ್ಳೆದಿರ್ಬೋದು ಅಂತ ಅನಿಸಿಕೆ. ಈಗಾಗಲೇ ಕಾಲ್ ಮಾಡ್ತಾ ಇದ್ದಾರಾ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ? ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಏನು ಅವೈಲೇಬಲ್ ಉಂಟು, ಹೇಗೆ ಪ್ರೈಸ್ ಎಲ್ಲ. ಇವತ್ತು ಬೆಳಿಗ್ಗೆ ಒಂದು ಸೇಲ್ಸ್ ಆಗಿದೆ. ಓಕೆ, ಯಾರು ನಿಮಗೆ ಈ ಒಂದು ಶಾಪನ್ನು ಓಪನ್ ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಬೋನ್ ಆಗಿ ನಿಂತವರು? ನನಗೆ ಇದು ಪ್ಲ್ಯಾನ್ ಕೊಟ್ಟಿರೋದು ನನ್ನ ತಮ್ಮ ಕೊಟ್ಟರು. ನಾನು ಮೇನ್ಲಿ ಹೋಟೆಲ್ ಫೀಲ್ಡಲ್ಲಿ ಸ್ವಲ್ಪ ವರ್ಕೌಟ್ ಆಗೋದಿಲ್ಲ, ಒಂದು ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು. ಹಾಗೆ ಒಂದು ತಮ್ಮ ಬಂದಿದ್ದೆ, ತಮ್ಮ ಯಾರನ್ನ ಮಲ್ಕೊಡು ಮಾಡಿ ಹಾಗೆ ಹೇಳುವಾಗ ಸಪ್ಲಿಮೆಂಟ್ಸ್ ಸ್ಟೋರ್ ಇಲ್ಲ, ಅದನ್ನು ಕ್ಯಾಚ್ ಮಾಡಿ ಹಾಗೆ ಮಾಡಿದ್ದೆ. ಮತ್ತು ಜಿಮ್ಮಲ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ರೆಸ್ಪಾನ್ಸ್. ಓಕೆ, ಇವಾಗ ನೀವು ಜಿಮ್ಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಓಕೆ, ಜಿಮ್ಗೆ ಹೋಗುವಂಥ ಯಾರೆಲ್ಲ ಇರ್ತಾರೋ ಅವರು ತುಂಬಾ ಡಿಮಾಂಡ್ ಮಾಡಿ ತಗೊಳ್ಳುವಂತಹ ಪ್ರೋಟೀನ್ ಅಂತ ಹೇಳಿದರೆ ಯಾವುದು ನಮಗೆ ತೋರಿಸ್ಬೋದಾ ಅಂತ? ಇದು ಗೋಲ್ಡ್ ಸ್ಟ್ಯಾಂಡರ್ಡ್, ಇಂಪೋರ್ಟೆಡ್, ಬಟ್ ಈಗ ಇದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಉಂಟು. ಇದು ಐಸೋಲೇಟ್ ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಬೇಲ್. ಇದು ಮಸಾಲೆ ರಿಕವರಿ ಒಳ್ಳೆ ಮಾಡ್ತದೆ. ಓಕೆ, ಇವಾಗ ಜಿಮ್ಗೆ ಹೋಗೋರಿಗೆ ಮಾತ್ರ ಅಲ್ಲದೆ ಕೆಲವರಿಗೆ ಇರುತ್ತೆ, ಇವಾಗ ನಮ್ಮ ಹೇರ್ ಕೇರ್ ಮಾಡಬೇಕು, ಸ್ಕಿನ್ ಕೇರ್ ಮಾಡಬೇಕು, ಈ ಥರ ಇರುತ್ತಲ್ಲ, ಅದಕ್ಕೆ ಬೇಕಾಗುವಂಥ ಪ್ರೋಟೀನ್ಗಳು ಕೂಡ ಇಲ್ಲಿ ಸಿಗುತ್ತಾ ಹೇಗೆ ಅಂತ? ಪ್ರೋಟೀನ್ ನಿಮಗೆ ಜಾಯಿಂಟ್ ಪೇನ್, ಫಿಶ್ ಆಯಿಲ್, ಫಿಶ್ ಆಯಿಲ್ ಇರುತ್ತೆ, ನಿಮಗೆ ಜಾಯಿಂಟ್ ಪೇನ್, ಸ್ಕಿನ್ನಿಗೆಲ್ಲ ಒಳ್ಳೆಯದು. ಇದು ಡಾಕ್ಟರ್ ಸಜೆಷನ್ ಮಾಡಿ ತಗೊಳ್ಬೇಕಾ, ಇಲ್ಲ ಹಿಂಗೂ ತಗೊಳ್ಬೋದಾ ಹೇಗೆ ಅಂತ? ಇಲ್ಲಿ ಬಂದು ಕೇಳಿ ತಗೊಳ್ಬೋದಾ ಹೇಗೆ? ಫಿಶ್ ಆಯಿಲ್ ಎಲ್ಲ ಅದರ ತಗೊಳ್ಳೋದು ಡಾಕ್ಟರ್ ಸಜೆಷನ್ ಬೇಕಂತಿಲ್ಲ. ಪ್ರೋಟೀನ್ ಸಹ ತಗೊಳ್ಬೋದು, ಮತ್ತು ಡಾಕ್ಟರ್ ಸಜೆಷನ್ ಒಳ್ಳೆಯದು, ಪ್ರಾಯದವರಿಗೆ ಸಜೆಷನ್ ಒಳ್ಳೆಯದು. ಓಕೆ, ನಿಮ್ಮ ಲೊಕೇಶನ್ ಕರೆಕ್ಟಾಗಿ ಹೇಳಿಬಿಡಿ ಒಮ್ಮೆ ವೀಕ್ಷಕರಿಗೆ. ನಮ್ಮ ಲೊಕೇಶನ್ ಬಂದು ಬೊಲ್ವಾರ್ ಮೈನ್ ರೋಡ್, ಇಲ್ಲಿನ ಮೇಲೆ ಹತ್ತಿರ ನೀಕ್ಷಾ ಆರ್ಕೇಡ್ ಅಂತ, ಅದೇ ನಾವು ಇದ್ದೇವೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಶಾಪ್? ನಾವು ಬೆಳಿಗ್ಗೆ 9:30 ನೈಟ್ 9 ಗಂಟೆವರೆಗೆ ಇದ್ದೇವೆ. ಓಕೆ ಸರ್, ಪುತ್ತೂರಿನ ಜನರಿಗೆ ಅನುಕೂಲ ಆಗಲಿ, ಹತ್ತೂರಿನ ಜನರಿಗೂ ಅನುಕೂಲ ಆಗಲಿ, ಅದರ ಜೊತೆಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಓಪನ್ ಮಾಡಿದ್ದೀರಾ, ನಿಮಗೂ ಸಕ್ಸಸ್ ಸಿಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ರೋಹನ್ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಓಕೆ ಸರ್, ಏನು ಹೇಳ್ತೀರಾ ಪ್ರೋ ಇನ್ ಶಾಪ್ ಬಗ್ಗೆ? ಪ್ರೋ ಇನ್ ಶಾಪ್ ಅಂತಂದರೆ ಅದು ನನ್ನ ಮಗನೇ, ಅವನಿಗೆ ನಾವು ಹೇಳಿದಲ್ಲ, ಅವನಿಗೆ ಮಾಡಬೇಕು ಅಂತ ಅವನ ಮನಸ್ಸಿಗೆ ಬಂತು, ಹಾಗೆ ಸ್ಟಾರ್ಟ್ ಮಾಡಿದೆ. ಯಾಕೆ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಇದು ಪುತ್ತೂರಲ್ಲಿ ಬೇರೆ ತಾಲೂಕಲ್ಲಿ ಸಹ ಇಲ್ಲ. ನಾವು ಫಸ್ಟ್ ಆಗಿ ನಾವೇ ಇಲ್ಲಿ ಓಪನ್ ಮಾಡಿದ್ದೇವೆ.
ಓಪನ್ ಮಾಡಿದ್ರೆ ಇದನ್ನು ನಾವೀಗ ಇದನ್ನು ಸ್ವಲ್ಪ ಬೇರೆ ವಿಸ್ತಾರ ಮಾಡಲಿಕ್ಕಿದ್ದೇವೆ. ಅಂದರೆ ಈಚೆ ನಾವು ಬಂಟ್ವಾಳ ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕು, ಕಡಬ, ಸುಳ್ಯ ತಾಲೂಕಿಗೆ ಎಲ್ಲೆಲ್ಲಿ ಜಿಮ್ಗಳಿವೆ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಸಪ್ಲೈ ಮಾಡೋ ವ್ಯವಸ್ಥೆ ಸಹ ಇನ್ನು ಮುಂದೆ ಮಾಡಲಿಕ್ಕಿದೆ. ಅದರಿಂದ ಮತ್ತೊಂದು ಇದನ್ನು ತಿಳಿದರೆ ನಾವು ಡೈರೆಕ್ಟ್ ಕಂಪನಿಯಿಂದ ಸೂರತ್ತಿಂದ ತರಿಸ್ಕೊಂಡು ಅದನ್ನು ಇಲ್ಲಿ ಸಪ್ಲೈ ಮಾಡ್ತೇವೆ. ಹಾಗೆ ಓಕೆ ಸರ್, ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಹಲವಾರು ಭಾಗದಲ್ಲಿ ಇನ್ನಷ್ಟು ಶಾಖೆಗಳು ಕೂಡ ಓಪನ್ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರೋಟೀನ್ ಕೇವಲ ಮಸಲ್ಸ್ ಬಿಲ್ಡ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಆರೋಗ್ಯದ ಕಾಳಜಿಯನ್ನು ಕೂಡ ವಹಿಸುತ್ತೆ. ಹಾಗಾಗಿ ಯಾರೆಲ್ಲ ಜಿಮ್ಗೆ ಹೋಗ್ತಾ ಇದ್ದೀರೋ ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ ಪ್ರೋಟೀನನ್ನು ಯೂಸ್ ಮಾಡಿ ಅನ್ನೋವಂಥ ಸಜೆಷನ್ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೇನೆ ನಾವು ಆರೋಗ್ಯವಾಗಿರಬೇಕು ಅಂತ ಯೋಚನೆ ಮಾಡೋರು ಕೂಡ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿರುವಂಥ ಪ್ರೋಟೀನ್ಗಳನ್ನು ಯೂಸ್ ಮಾಡಿ ನಿಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಪ್ರೋ ಇನ್ ಶಾಪ್ ಎಲ್ಲಿರೋದು ಅನ್ನೋದನ್ನು ನಾವಿಲ್ಲಿ ಸ್ಕ್ಯಾನರನ್ನು ಹಾಕಿದ್ದೇವೆ. ಅದಕ್ಕೆ ಸ್ಕ್ಯಾನ್ ಮಾಡಿ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಕರೆಕ್ಟ್ ಆಗಿರುವಂಥ ಲೊಕೇಶನ್ ಕೂಡ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ ಇಲ್ಲಿಗೆ ನಿಮಗೆ ಇಷ್ಟವಾಗುವಂಥ ಪ್ರೋಟೀನ್ಗಳನ್ನು ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.